ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಜಾರಿಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ಧರಣಿ ಸತ್ಯಾಗ್ರಹ ನಡೆಸಿತು. ಶೋಷಣೆಗೊಳಗಾದ ಸಮುದಾಯದವರ ಶೈಕ್ಷಣಿಕ ಹಾಗೂ ಸಾಮಾಜಿಕ ಹಿತದೃಷ್ಟಿಯಿಂದ ನ್ಯಾಯಮೂರ್ತಿ ಸದಾಶಿವ ಆಯೋಗ ಜಾರಿಗೊಳಿಸುವಂತೆ ಒತ್ತಾಯಿಸಿದ ಪ್ರತಿಭಟನಾಕಾರರು ಶಿಗ್ಗಾಂವ್ನಲ್ಲಿರುವ ಸಿಎಂ ಮನೆಯ ಕಚೇರಿ ಎದುರು ಧರಣಿ ನಡೆಸಿದರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿಯನ್ನು ಸಂಪುಟದಲ್ಲಿ ಅಂಗೀಕರಿಸಿ ಪ್ರಸ್ತುತ ಅಧಿವೇಶನದಲ್ಲಿ ಚರ್ಚಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಪರಮೇಶ್ವರಪ್ಪ ಮೇಗಳಮನಿ, ಡಿಎಸ್ ಮಾಳಗಿ, ಡಾಕ್ಟರ್ ಮಲ್ಲೇಶಪ್ಪ ಕರಿಯಪ್ಪ, ಕಟ್ಟಿಮಣಿ ಉಡಚಪ್ಪ ಮಾಳಗಿ, ಎಸ್ಎಫ್ ಮನಕಟ್ಟಿ, ಭೀಮಣ್ಣ ಹೊಟ್ಟೂರ, ಚಂದ್ರಪ್ಪ, ಪ್ರೇಮ ಕಲಕೇರಿ, ಸಂಜಯ ಗಾಂಧಿ, ನಾಗರಾಜ್ ಮಾಳಗಿ, ಹೊನ್ನಪ್ಪ ತಗಡಿನಮನಿ, ಎಸ್ಆರ್ ರಂಗನಾಥ್ ಸೇರಿದಂತೆ ಮುಖಂಡರು ಹಾಜರಿದ್ದರು. ವರದಿ ಷಣ್ಮುಗ ಬಿಎಂ ಹಾವೇರಿ. ನಾವು ನಿಮ್ಮ ಪರವಾಗಿದ್ದಂಥ ಜನಾಂಗ, ನೀವು ಕೂಡಲೇ ಈ ಸದನದೊಳಗ ಅದೇನು ಹಾವಲ್ಲ ಚೋಳಲ್ಲ, ಆ ಒಳ ಮೀಸಲಾತಿಯ ಕಟ್ಟನ್ನು ಹೊಡಿರಿ. ಅದು ಏನೈತೆ ಅದನ್ನು ಬಿಚ್ಚಿ ನೋಡ್ರಿ. ಸುಮಾರು 20 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಬಂದು ಎಜಿ ಸದಾಶಿವ ನ್ಯಾಯಮೂರ್ತಿಗಳು ರಾಜ್ಯ, ಜಿಲ್ಲೆ, ಗ್ರಾಮೀಣ ಮಟ್ಟದಲ್ಲಿ ಸರ್ವೆಯನ್ನು ಮಾಡ್ಕೊಂಬಂಡು ಒಂದು ವರದಿ ಕೊಟ್ಟರು. ಅದು ಯಾರ ಪರವಾಗಿ ಐತೆ ಯಾರ ಪರವಾಗಿ ಇಲ್ಲ ಅದನ್ನ ನೋಡ್ರಿ. ನಿಮಗೆ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗ್ತತಿ ಅಂದ್ರೆ ಅದನ್ನ ರಿಜೆಕ್ಟ್ ಮಾಡಿ, ಒಳ್ಳೇದಾಗ್ತತಿ ಅಂದ್ರೆ ಫಾಲೋ ಮಾಡ್ರಿ. ನಾವು ಮತ್ತೆ ಯಾವುದೇ ಮೀಸಲಾತಿಯನ್ನ ಕಸಿಕೊಳ್ತಾ ಇಲ್ಲ, ಯಾವುದೇ ಮೀಸಲಾತಿಯನ್ನ ಕಡಿಮೆ ಮಾಡುವಂತ ಇಲ್ಲ, ಯಾವುದೇ ಜಾತಿಯ ವಿರೋಧ ಅಲ್ಲ, ಯಾವುದೇ ಪಕ್ಷದ ಪರವಾಗಿ ಅಲ್ಲ. ನಾವು ಮಾದಿಗ ಸಮಾಜದ ಪರವಾಗಿ ಮಾತನಾಡ್ತಿದ್ದೇವೆ. ಸನ್ಮಾನ್ಯ ಬೊಮ್ಮಾಯಿ ಸಾಹೇಬ್, ನಾವು ನಿಮ್ಮ ಜಿಲ್ಲೆ ಇರೋದ್ರಿಂದ ನಮಗೆ ನ್ಯಾಯ ಸಿಗ್ತತಿ ಅಂತ ಹೇಳ್ತಾನೆ. ಮತ್ತೆ ಮೀಸಲಾತಿ ಹೆಚ್ಚು ಮಾಡ್ತಾ ಅಂತ ಇಲ್ಲ, ಕಡಿಮೆ ಮಾಡ್ರಿ ಅಂತ ಅಲ್ಲ, ಇದ್ದದ್ರಾಗ ಹಂಚಿಕೊಡ್ರಿ. ನಾವು ಬಹಳ ಮಂದಿ ಇದ್ದೇವೆ, ಹಂಗಾಗಿ ಹಂಚಿಕೊಡ್ರಿ ಅಂತ ಹೇಳತ್ತಾ ದಯಮಾಡಿ ಸೆಷನ್ದೊಳಗೆ ಕೂಡಲೇ ಅದನ್ನ ನೀವು ನಿರ್ಣಯ ತಗೋಬೇಕು. ನಿರ್ಣಯ ತಗೋದು ಹೋದ್ನಪ್ಪ ಅಂದ್ರೆ ಸಮಾಜ ಮುಂದಿನ ದಿನಗಳಲ್ಲಿ ನಿರ್ಣಯ ತಗೋತಂತ ಹೇಳಿ ಈ ಮೂಲಕ ತಮಗೆ ವಿನಂತಿ ಮಾಡ್ತೇವೆ. ಹಾವೇರಿ ಜಿಲ್ಲೆಯ, ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ಸಮುದಾಯದರ ಪರವಾಗಿ ನಮ್ಮ ಜಿಲ್ಲೆಯ ಸಿಎಂ ಆದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ನಾವು ಸಮಾಜದ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೇವೆ. ಇಲ್ಲಿವರೆಗೂ ಸಮಾಜವನ್ನ ತಮ್ಮ ಅಧಿಕಾರ ಅವಧಿಯಲ್ಲಿ ಎಷ್ಟು ಸಾಧ್ಯತೆ ಅಷ್ಟು ಸ್ಪಂದಿಸ್ತಾ ಬಂದ್ರಿ. ಇನ್ನು ಮುಂದೆ ಈ ಒಳ ಮೀಸಲಾತಿ ಜಾರಿಯನ್ನ ಮಾಡಲೇಬೇಕು. ನಾವು ಯಾವುದೇ ಮೀಸಲಾತಿಯನ್ನ ಹೆಚ್ಚು ಮಾಡ್ರಿ ಅಂತ ಇಲ್ಲ ಅಥವಾ ಕಡಿಮೆ ಮಾಡ್ರಿ ಅಂತ ಇಲ್ಲ. ನಾವು ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿ ಕೊಡ್ಬೇಕಂತೇಳಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂತ ಬಂದು ಸಮಾಜ ಇಲ್ಲಿವರೆಗೆ ನ್ಯಾಯ ಸಿಕ್ಕಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಈ ಸಮುದಾಯ ಬಗ್ಗೆ ಗಮನ ಕೊಟ್ಟು ಕೂಡಲೇ ಸದನದೊಳಗ ಚರ್ಚೆ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಜಾರಿ ಮಾಡದೆ ಹೋದ್ನಪ್ಪ ಅಂದ್ರೆ ತಾವು ಮತ್ತೊಮ್ಮೆ ತಮಗೆ ಮನವಿ ಕೊಡಲಿಕ್ಕೆ ಸಮಾಜ ಸಿದ್ಧ ಐತೆ ಅಂತ ಹೇಳುತ್ತಾ ನಾನು ಹಾವೇರಿ ಜಿಲ್ಲೆ, ಕರ್ನಾಟಕ ರಾಜ್ಯದ ಮಾದಿಗ ಸಮಾಜದ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ.